ಎಲ್ಲ ಈ ಸಾಮಾನೆಲ್ಲ ಇಲ್ಲಿಂದ ಬ್ಯಾಕ್ ಇದಕ್ಕೆ ಶಿಫ್ಟ್ ಮಾಡೋದು. ಒಳ್ಳೆ ತಪ್ಪುತ್ರಿ ಅಸ್ತಮ ಕಾಯಿಲೆ ಅಸ್ತಮ ಉಂಟಾಗಿ ನಮ್ಮ ಕೊಟ್ಟಿದ್ದಾರೆ. ಗೋವಂಡ ಪ್ರಾಣಿಗಳು ಅವು ಒಂದು ಬರ್ತದೆ ಪೂರ್ಣಂತ ಸಂದರ್ಭ ಅವರಲ್ಲಿ ಅವೇ ಅಲ್ಲಿ ಟೈಟ್ ಮಾಡ್ಕೊತಾ ಇಲ್ಲ. ಹಾಂ ಹಾಂ ಶಿವಶಂಕರ್ ಇಸ್ಮಾಯಿಲ್ ಬರದಿಲ್ಲ ಇದು ಭೂಕುಸಿತಾಗಿ ಬಾವಿ ಇತ್ತು ಇದರಲ್ಲಿ. ಬಾವಿ ಮೇಲೆ ಅಂದರೆ ದಂಡೆ ಪಿಲ್ಲರ್ ಎಲ್ಲ ಹಾಕಿದ್ರು ನೀರು ತೆಗೆಯೋಂಗೆ. ಅದೆಲ್ಲ ಕುಸಿದು ಒಳಗೋಗಿದೆ. ಈಗ ಸುಮಾರು 40 ಫೀಟ್ ಡೀಪ್ ಇದೆ. ಆ ಕಾರಣ ಮನೆಗೆ ತುಂಬ ಡೇಂಜರ್ ಇದೆ. ಅವರನ್ನು ಹೊರಗೆ ಹೋಗಿ ಅವರು ಮಗಳ ಮನೆಗೆ ಹೋಗ್ತಾರಂತೆ, ಬೇರೆ ಕಡೆ ಶಿಫ್ಟ್ ಆಗ್ತಾರೆ. ಬೇರೆ ಕಡೆಗೆ ಶಿಫ್ಟ್, ಯಾಕಂದರೆ ಮನೆ ಡೇಂಜರ್. ಅದಕ್ಕಾಗಿ ಬೇರೆ ಕಡೆ ಅವರನ್ನು ಶಿಫ್ಟ್ ಮಾಡಿಸಿದ್ದಾರೆ. ನಮ್ಮವ್ರು ಬಂದು ಇಲ್ಲೆಲ್ಲ ಕೆಲಸ ಮಾಡಿದರು, ಅಗ್ನಿಶಾಮಕದವ್ರು ಬಂದು ನೋಡಿ. ಬೇರೆ ಇನ್ನು ಅವರ ಸಂಬಂಧಿಕರು ಗಂಡು ಇದ್ದವರು ಇಬ್ಬರು ಕೆಲಸಕ್ಕೆ ಹೋಗಿದ್ದಾರಂತೆ. ಈಗ 3 ಮಕ್ಕಳು, 2 ಮಕ್ಕಳು ಮತ್ತು ಹೆಂಗಸ ಅಷ್ಟೇ ಇದ್ದಾರೆ. ಅವರನ್ನು ನಾವು ಕಲಿಸ್ತೇವೆ ಸೇಫ್ ಜಾಗ, ಯಾಕಂದರೆ ಅವರ ಮಗಳ ಮನೆ ಇದೆ ಅಂತೆ, ಅಲ್ಲಿ ಹೋಗ್ತಾರೆ. ಅಲ್ಲಿಂದ ನೆಕ್ಸ್ಟ್ ಈಗ ಇಲ್ಲಿ ಇನ್ನೂ ಬರುವಂಗಿಲ್ಲ, ಯಾಕಂದರೆ ಮಳೆ ನಿಂತ ಮೇಲೆ ನೋಡಬೇಕು. ಅವರು ಗಂಡಸರು ಬಂದು ನೋಡ್ಬೋದು, ಸುತ್ತ ಯಾವುದು ಹೋಗೋದಂಗೆ ಅಡ್ಡಕ್ಕೆ ನಾವು ಬೇಲಿ ಟೈಪ್ ಮಾಡಿದ್ದೇವೆ. ಓಕೆ, ನಿಮ್ಮ ಹೆಸರು ಹೇಳಿ. ಸ್ಮೂತಾಗಿ ಏನಿಲ್ಲ, ಒಂದೇ ಸಲ ಕುಸಿದು ಹೋಯ್ತಿದ್ದು. ಯಾಕಂದರೆ ಸೈಡ್ ಇದೆಲ್ಲ ಹಾಕಿದ ಮಣ್ಣು, ಇದು ಮೇಲ್ಗಡೆ ಸೈಡ್ ಹಾಕಿದ ಮಣ್ಣು, ಹಂಗಾಗಿ ಕಲ್ಲು ಕಟ್ಟಿದ ಎಲ್ಲ ಪೂರ್ತಿ ಒಳಗೋಯ್ತು, ಪಂಪು ಸಮೇತ. ನಿಮ್ಮ ಹೆಸರು ಹೇಳಿ. ನನ್ನ ಹೆಸರು ಶಂಕರ್ ಅಂತ, ಅಗ್ನಿಶಾಮಕ ಠಾಣೆ ಅಧಿಕಾರಿ.